ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗ ಹೈ ವೋಲ್ಟೇಜ್ ಆತಂಕ ಶುರುವಾಗಿ ಬಿಟ್ಟಿದೆ. ಹೌದು, ಬೆಂಗಳೂರಿನಲ್ಲಿ ಈಗ ಕಮಿಷನರ್ ಹೈ ಅಲರ್ಟ್ ಅನ್ನು ಕೂಡ ಘೋಷಿಸಿದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಈಗ ಪೊಲೀಸರನ್ನ ಕೂಡ ಇಲ್ಲಿ ನಿಯೋಜಿಸಲಾಗಿದೆ. ಅದಕ್ಕೆ ಕಾರಣ ಪಶ್ಚಿಮ ಬಂಗಾಳದಲ್ಲಿ ಬದಲಾದ ರಾಜಕೀಯ ಚಿತ್ರಣ. ಆ ಬೆನ್ನಲ್ಲೇ ಅಲ್ಲಿಂದ ದೊಡ್ಡ ಮಟ್ಟದ ಬಾಂಗ್ಲಾದೇಶಿ ವಲಸಿಗರು ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ ಎಂಬ ಸ್ಫೋಟಕ ಮಾಹಿತಿ ಗುಪ್ತಚರ ಇಲಾಖೆಯಿಂದ ಸಿಕ್ಕಿದೆ. ಇದು ಕೇವಲ ವಲಸೆ ಅಲ್ಲ, ಇದು ನಗರದ ಭದ್ರತೆಗೆ ಎದುರಾಗುತ್ತಿರುವ ದೊಡ್ಡ ಸವಾಲಾಗಿದೆ. ಗುಪ್ತಚರ ಇಲಾಖೆ ಮಾಹಿತಿಯಿಂದ ಎಚ್ಚೆತ್ತ ಕಮಿಷನರ್ ನಗರದ ಪ್ರತಿಯೊಂದು ಪೊಲೀಸ್ ಠಾಣೆಗೂ ತುರ್ತು ಸಂದೇಶ ರವಾನಿಸಿದ್ದಾರೆ. ಹೊಸದಾಗಿ ಬಂದು ನೆಲೆಸಿದ ಪ್ರತಿ ಮುಖದ ಮೇಲೂ ಕಣ್ಣಿರಲಿ ಅಂತ ಕಮಿಷನರ್ ಖಡಕ್ ಆರ್ಡರ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗಲ್ಲಿಗಳಲ್ಲಿ ಅಡಗಿರುವ ಈ ಅಕ್ರಮ ನುಸುಳುಕೋರರು ಅಸಲಿ ಭಾರತೀಯರಂತೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಿಡಿದು ಮೆರೆಯುತ್ತಿದ್ದಾರೆ. ಅಷ್ಟೇ ಯಾಕೆ, ಇವರಿಗೆ ಸಾಲಗಳು ಕೂಡ ಸಿಗುತ್ತಿವೆ, ಅದು ಕೂಡ ಸರ್ಕಾರದಿಂದ. ನೀವೇ ಯೋಚನೆ ಮಾಡಿ, ನಮ್ಮ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ ಅಂತ. ಇವರಿಗೆ ನೆರವಾಗುತ್ತಿರುವ ಆ ಅದೃಶ್ಯ ಕೈಗಳು ಯಾರದ್ದು ಎಂಬುದು ಈಗ ಕೇಂದ್ರದಿಂದ ತನಿಖೆ ಕೂಡ ಆರಂಭವಾಗಿದೆ. ಬೆಂಗಾಲದಲ್ಲಿ ಹೊಸ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಬರುತ್ತಿದ್ದ ಹಾಗೆ ಅಲ್ಲಿರುವ ಬಾಂಗ್ಲಾದೇಶಿ ನುಸುಳುಕೋರರು ಈಗ ಬೇರೆ ಬೇರೆ ಕಡೆ ನುಸುಳಲು ಪ್ರಾರಂಭಿಸಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ, ಮುಖ್ಯವಾಗಿ ತೆಲಂಗಾಣ, ಕರ್ನಾಟಕ, ಈಗ ಕೇರಳ ಕೂಡ ಟಾರ್ಗೆಟ್ ಆಗಲಿದೆ. ಹೀಗಾಗಿ ಇಲ್ಲಿಗೆ ಅಲ್ಲಿಂದ ಬರುವವರ ಸಂಖ್ಯೆ ಲಕ್ಷ ದಾಟಬಹುದು ಎಂದು ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಅಷ್ಟಾದರೂ ನಮ್ಮ ಸರ್ಕಾರಗಳು ಇದನ್ನ ಕೇಳುತ್ತವೆಯೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿರುವ ಬಾಂಗ್ಲಾದೇಶಿಗರು ಯಾವ ರೀತಿ ಮೆರೀತಿದ್ದಾರೆ ಅನ್ನೋದಕ್ಕೆ ಈ ಒಂದು ಇನ್ಸಿಡೆಂಟೇ ನೋಡಿ. ಇತ್ತೀಚೆಗೆ ವ್ಯಕ್ತಿಯೊಬ್ಬ ಚಪ್ಪಲಿ ಕಾಲಿನಿಂದಲೇ ದೇವಸ್ಥಾನದ ಗರ್ಭಗುಡಿಗೆ ನುಗ್ಗಿ ದೇವರ ವಿಗ್ರಹದ ಮೇಲೆ ದಾಳಿ ಮಾಡಿರುವ ಘಟನೆ ಬೆಂಗಳೂರಿನ ದೇವರ ಬೀಸನಹಳ್ಳಿಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿತ್ತು. ಈತ ಬಂಗ್ಲಾ ಮೂಲದ ವ್ಯಕ್ತಿಯಾಗಿದ್ದ. ಮಧ್ಯಾಹ್ನ ದೇಗುಲಕ್ಕೆ ನುಗ್ಗಿ ಹುಚ್ಚಾಟ ಮೆರೆದಿದ್ದ. ದೇವಸ್ಥಾನದ ದ್ವಾರಪಾಲಕ ವಿಗ್ರಹವನ್ನ ಕೂಡ ವಿರೂಪಗೊಳಿಸಿದ್ದಾನೆ ಎಂದು ನಂಬಲಾಗಿದೆ. ಪುರಾತನ ಕಾಲದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮೇಲೆ ಬಂಗ್ಲಾ ಮೂಲದ ಮುಸ್ಲಿಂ ವ್ಯಕ್ತಿ ದಾಳಿ ಮಾಡಿದ್ದಾನೆ ಎನ್ನುವುದು ಈಗ ಬಹಿರಂಗವಾಗಿದೆ. ದೇವಸ್ಥಾನದ ದ್ವಾರಪಾಲಕ ವಿಗ್ರಹ ವಿರೂಪಗೊಳಿಸಿದ ವ್ಯಕ್ತಿ ಕಬೀರ್ ಖಾನ್ ಅನ್ನ ಮಾರತಹಳ್ಳಿ ಪೊಲೀಸರು ಬಂಧಿಸಿದರು. ಮೊದಲು ದೇವಸ್ಥಾನ ಗೋಪುರಕ್ಕೆ ಕಲ್ಲು ಹೊಡೆದು ಅಲ್ಲಾಹು ಅಕ್ಬರ್ ಎಂದು ಘೋಷಣೆ ಕೂಗಿದ್ದಾನೆ. ಬಳಿಕ ಚಪ್ಪಲಿ ಕಾಲಿನಲ್ಲಿ ಗರ್ಭಗುಡಿಗೆ ಒಳಗೆ ಪ್ರವೇಶಿಸಿ ಮೂಲ ವಿಗ್ರಹದ ಮೇಲೆ ದಾಳಿಗೆ ಯತ್ನಿಸಿದ್ದಾನೆ. ಆಮೇಲೆ ಗೊತ್ತಾದಂತಹ ಅಕ್ಕಪಕ್ಕದ ಜನರು ಸೇರಿ ಇವನನ್ನ ಒಂದು ಕಂಬಕ್ಕೆ ಕಟ್ಟಿ ಚೆನ್ನಾಗಿ ಬಾರಿಸಿದ್ದಾರೆ. ಆಮೇಲೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದಿರುವ ಶಂಕೆ ಕೂಡ ಈಗ ಗೊತ್ತಾಗಿದೆ. ಕುಡಿದ ಅಮಲ್ನಲ್ಲಿ ವಿಗ್ರಹಗೊಳಿಸಿದ್ದಾನೆ ಎಂದು ಆರೋಪಿ ಕಬೀರ್ ಖಾನನನ್ನ ಬಂಧಿಸಿದಾಗ ಈತ ಅಕ್ರಮವಾಗಿ ಭಾರತಕ್ಕೆ ಬಂದಿರುವ ಮಾಹಿತಿ ಕೂಡ ಗೊತ್ತಾಗಿದೆ. 2 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಂತಹ ಈ ಆಸಾಮಿ ಪಶ್ಚಿಮ ಬಂಗಾಳ ಮೂಲಕವಾಗಿ ನಗರಕ್ಕೆ ಎಂಟ್ರಿ ಕೊಟ್ಟಿದ್ದ ಎನ್ನಲಾಗಿದೆ. ಈ ಬಗ್ಗೆ ಪೊಲೀಸರು ಕೂಡ ದಾಖಲಾತಿಯನ್ನ ಪರಿಶೀಲನೆ ಕೂಡ ಮಾಡಿದ್ದರು. ಹೌದು ಸ್ನೇಹಿತರೆ, ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಇಂತಹ ಘಟನೆಗಳು ಆಗಾಗ ನಡೆಯುತ್ತಾನೆ ಇವೆ. ಅದರಲ್ಲೂ ಬೆಂಗಳೂರು ಮತ್ತು ಕರ್ನಾಟಕ ಇಡೀ ದೇಶದಲ್ಲಿಯೇ ಬಾಂಗ್ಲಾದೇಶಿಯರಿಗೆ ಒಂದು ಸ್ವರ್ಗವೇ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಒಂದು ಮಾಹಿತಿಯ ಪ್ರಕಾರ ಕೇವಲ ಬೆಂಗಳೂರಿನಲ್ಲಿಯೇ 8 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಯರು ವಾಸವಾಗಿದ್ದಾರೆ. ಹಾಗೂ ಕರ್ನಾಟಕದಲ್ಲಿ 12 ಲಕ್ಷಕ್ಕಿಂತ ಹೆಚ್ಚು ಜನರು ಬಾಂಗ್ಲಾದೇಶಿಗರು ವಾಸವಾಗಿದ್ದಾರೆ ಎನ್ನುವ ಮಾಹಿತಿ ಈಗ ಬಹಿರಂಗವಾಗಿದೆ. ನಿಜ ಹೇಳಬೇಕೆಂದ್ರೆ ಬೆಂಗಳೂರು ಈಗ ಮಿನಿ ಬಾಂಗ್ಲಾದೇಶ ಆಗುತ್ತಿದೆ ಅನ್ನೋದರಲ್ಲಿ ನೋ ಡೌಟ್. ಇದಕ್ಕೆಲ್ಲ ಕಾರಣ ನಮ್ಮ ಗ್ರೇಟ್ ಪಾಲಿಟಿಷಿಯನ್ಸು, ನಮ್ಮ ರಾಜಕಾರಣಿಗಳು. ಓಟಿಗೋಸ್ಕರ ಇವರು ತಮ್ಮ ದೇಶವನ್ನೇ ಮಾರಿಕೊಳ್ಳಬಹುದು ಎನ್ನುವುದಕ್ಕೆ ಇದಕ್ಕಿಂತ ಉದಾಹರಣೆಗಳೇ ಬೇಕಾ ಸ್ನೇಹಿತರೆ. ಓಟಿಗಾಗಿ ಎಂತಹವರನ್ನ ಕರೆಸಿ ಅವರಿಗೆ ರೇಷನ್ ಕಾರ್ಡು, ಅವರಿಗೆ ಆಧಾರ್ ಕಾರ್ಡು, ಎಲೆಕ್ಷನ್ ಕಾರ್ಡು ಕೊಟ್ಟು ಓಟ್ನ ತಮಗೆ ಹಾಕಿಸಿಕೊಂಡು ಎಲ್ಲವನ್ನ ಅವರಿಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ನಮ್ಮ ದೇಶವನ್ನ ಅವರಿಗೆ ಇನ್ನಷ್ಟು ದಿನದಲ್ಲಿ ಮಾರಿಕೊಳ್ಳಬಹುದು ಎನ್ನುವುದಕ್ಕೆ ಇದೊಂದು ಮಾರ್ಗ ಎನ್ನಬಹುದು ಸ್ನೇಹಿತರೆ. ಇಂತಹ ಇನ್ಸಿಡೆಂಟ್ಗಳು ಕರ್ನಾಟಕ ಅದರಲ್ಲೂ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಇತ್ತೀಚೆಗೆ ಒಬ್ಬ ವ್ಯಕ್ತಿ ಓಲಾ ಕಾರನ್ನ ಬುಕ್ ಮಾಡಿದಾಗ ಅವನ ಹೆಸರು ಅಬ್ದುಲ್ ರಹೀಂ ಆಗಿತ್ತು. ಆಮೇಲೆ ಅವನ ಜೊತೆ ಹಿಂದಿಯಲ್ಲಿ ಮಾತನಾಡಲು ಹೋದಾಗ, ಕನ್ನಡದಲ್ಲಿ ಮಾತನಾಡಲು ಹೋದಾಗ ಆ ವ್ಯಕ್ತಿ ಕನ್ನಡವೂ ಇಲ್ಲ, ಹಿಂದಿಯೂ ಇಲ್ಲ, ಅದನ್ನು ಬಿಟ್ಟು ಬೆಂಗಾಲಿ ಅಂದ್ರೆ ಬಾಂಗ್ಲಾ ಭಾಷೆ ಮಾತಾಡುವಂತ ಉಲ್ಟಾ ಆ ಗ್ರಾಹಕನನ್ನೇ ದಬಾಯಿಸಿದ್ದಾನೆ ಎನ್ನುವ ಮಾಹಿತಿ ಇದೆ. ಆಮೇಲೆ ಗೊತ್ತಾಗಿದ್ದು ಈ ವ್ಯಕ್ತಿ ಭಾರತದವನೇ ಅಲ್ಲ ಅಂತ. ಆಮೇಲೆ ಪೊಲೀಸರಿಗೆ ಇದರ ಬಗ್ಗೆ
ಬಗ್ಗೆ ಮಾಹಿತಿ ಕೊಟ್ಟಾಗ ಗೊತ್ತಾಗಿದ್ದು ಈತ ಕೂಡ ಬಾಂಗ್ಲಾದೇಶದಿಂದ ಬಂದಂತಹ ವಲಸಿಗ ಎಂದು. ನೋಡಿದಿರಾ ಸ್ನೇಹಿತರೆ, ಇವತ್ತು ಈ ತರ ಡ್ರೈವರ್ಗಳನ್ನ, ಈ ತರ ಕಾರ್ಪೆಂಟರ್ಗಳನ್ನ, ಈ ತರ ಹಲವಾರು ಕೆಲಸ ಮಾಡುವಂತ ಜನರು ಇವತ್ತು ನೀವು ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿ ಮೂಲದವರನ್ನ ಕಾಣಬಹುದಾಗಿದೆ. ಅಷ್ಟಕ್ಕೂ ಈ ಬಾಂಗ್ಲಾದೇಶಿ ವಲಸಿಗರು ಯಾಕೆ ಕರ್ನಾಟಕಕ್ಕೆ, ಯಾಕೆ ಅದರಲ್ಲೂ ಬೆಂಗಳೂರಿಗೆ ಹೆಚ್ಚಾಗಿ ಬರುತ್ತಿದ್ದಾರೆ ಅನ್ನೋದಕ್ಕೆ ನೀವು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಇದಕ್ಕೆ ಮುಖ್ಯ ಕಾರಣ ನಾವೇ ಅನ್ನಬಹುದು. ಹೌದು, ಯಾಕಂದ್ರೆ ನಾವು ದೊಡ್ಡ ಮನಸ್ಸಿನವರು. ಉಪೇಂದ್ರ ಅವರು ಒಂದು ತಮ್ಮ ಚಿತ್ರದಲ್ಲಿ ಹೇಳ್ತಾರೆ, ನಮ್ಮ ಮನಸ್ಸು ದೊಡ್ಡದು, ನಾವು ಯಾರನ್ನಾದ್ರೂ ಹೇಗಾದರೂ ಬಂದ್ರು ಅವರನ್ನ ಒಪ್ಪಿಕೊಳ್ಳುತ್ತೇವೆ. ಆಂಧ್ರದವರು ಬಂದ್ರೆ ಆಂಧ್ರ ಜೊತೆ ತೆಲುಗುಲ್ಲಿ ಮಾತಾಡೋದು, ತಮಿಳುನಾಡವರು ಬಂದ್ರೆ ತಮಿಳಲ್ಲಿ ಮಾತಾಡೋದು, ಹಿಂದಿಯವರು ಬಂದ್ರೆ ಹಿಂದಿ ಮಾತಾಡುವುದು, ಈ ರೀತಿ ನಾವು ನಮ್ಮ ಕಲ್ಚರ್ ಅನ್ನ ಬೆಳೆಸಿಕೊಂಡಿದ್ದೇವೆ. ಹೀಗಾಗಿ ಈ ಬಾಂಗ್ಲಾದೇಶಿಗರು ಈ ಒಂದು ವೀಕ್ನೆಸ್ ಅನ್ನ ಗೊತ್ತಾಗಿ ಅವರು ನೇರವಾಗಿ ಬೆಂಗಳೂರಿಗೂ ಕೂಡ ಬರ್ತಾ ಇದ್ದಾರೆ. ಆದರೂ ಕೂಡ ಒಂದು ಮುಖ್ಯ ಕಾರಣ ಕೂಡ ಇದೆ ಸ್ನೇಹಿತರೆ. ಆಸಾಂನಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂತಿಮ ಪಟ್ಟಿ ಬಿಡುಗಡೆಗೊಳಿಸಿದ ಬಳಿಕ ಆ ಭಾಗದಿಂದ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾ ವಲಸಿಗರು ಕರ್ನಾಟಕ, ಅದರಲ್ಲೂ ಬೆಂಗಳೂರು ಕಡೆಗೆ ಸಾಮೂಹಿಕ ವಲಸೆ ಬರುತ್ತಿದ್ದಾರೆ ಎಂಬ ಆತಂಕ ಈ ಮೇಲಿನ ಘಟನೆಗಳನ್ನ ಪುಷ್ಟೀಕರಿಸುತ್ತಿದೆ. ಪೌರತ್ವ ಕಳೆದುಕೊಂಡ ಬಾಂಗ್ಲಾ ವಲಸಿಗರು ನಮ್ಮ ರಾಜ್ಯದ ಗ್ರಾಮೀಣ ಭಾಗಗಳಲ್ಲೂ ಕೂಡ ವಲಸೆ ಹೋಗುತ್ತಿರುವ ಮಾಹಿತಿ ಕೂಡ ಇದೆ. ಹಲವು ವರ್ಷಗಳಿಂದ ಸಾವಿರಾರು ಜನರು ವಲಸೆ ಬಂದು ಇಲ್ಲಿ ಆಶ್ರಯ ಪಡೆದಿರುವ ಜೊತೆ ಹೊಸ ವಲಸಿಗರ ಸೇರ್ಪಡೆಯು ಕರ್ನಾಟಕ ರಾಜ್ಯದ ಭದ್ರತೆಗೆ ಬಹುದೊಡ್ಡ ಸವಾಲಾಗಿದೆ. ಸಾಮಾಜಿಕ ಮತ್ತು ಉದ್ಯೋಗ ವಲಯದಲ್ಲಿ ದೊಡ್ಡ ಸಮಸ್ಯೆಗಳು ಈಗ ಎದುರಾಗುತ್ತಿವೆ ಇರುವ ಆತಂಕಗಳು ಉಂಟಾಗಿವೆ. ಈಶಾನ್ಯ ರಾಜ್ಯಗಳಿಂದ ನಿರಂತರವಾಗಿ ರೈಲುಗಳ ಸೇವೆ ಕೂಡ ಇದೆ. ಸರಕು ಸಾಗಣೆ ಲಾರಿಗಳು ಮತ್ತು ಇನ್ನಿತರ ವಾಹನಗಳಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಕರ್ನಾಟಕವನ್ನ ಆರಾಮವಾಗಿ ಪ್ರವೇಶಿಸುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಇನ್ನೊಂದು ಪಶ್ಚಿಮ ಬಂಗಾಳದ ಗವರ್ಮೆಂಟ್ ಅಂತಾನು ಕೂಡ ಹೇಳಬಹುದು. ಮಮತಾ ಬ್ಯಾನರ್ಜಿಯ ಗವರ್ಮೆಂಟ್ ಇಂತಹ ವಲಸಿಗರಿಗೆ ಇನ್ನಷ್ಟು ಎನ್ಕರೇಜ್ ಕೊಡ್ತಾ ಇದೆ. ಬಾಂಗ್ಲಾದೇಶದಿಂದ ಬರುವಂತಹ ಜನರನ್ನ ತನ್ನ ರಾಜ್ಯದಲ್ಲಿ ಸೇರಿಸಿಕೊಂಡು ಅಲ್ಲಿ ಅವರಿಗೆ ಏನಾದರೂ ಕೆಲಸ ಸಿಗಲಿಲ್ಲ ಅಂದ್ರೆ ಅಂತವರನ್ನ ಕರ್ನಾಟಕಕ್ಕೆ ಕಳಿಸುತ್ತಿರುವ ಒಂದು ಮಾಹಿತಿ ಇತ್ತೀಚೆಗೆ ನಮಗೆ ದೊರಕಿದೆ. ಆದರೆ ಇದನ್ನ ಪರಿಶೀಲನೆ ನಡೆಸುವ ಯಾವುದೇ ವ್ಯವಸ್ಥೆ ಅಥವಾ ಪರಿಣಾಮಕಾರಿ ವ್ಯವಸ್ಥೆ ಇಲ್ಲದ ಕಾರಣ ಈ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಎನ್ನುವುದು ಈಗ ಗೊತ್ತಾಗಿರುವ ವಿಷಯ. ಅಸ್ಸಾಂ, ಪಶ್ಚಿಮ ಬಂಗಾಳ, ಒಡಿಶಾ, ಬಿಹಾರ ಸೇರಿದಂತೆ ಇನ್ನಿತರ ರಾಜ್ಯಗಳ ನಾಗರಿಕರು ಎಂದು ಕರ್ನಾಟಕಕ್ಕೆ ಇಂತಹ ಬಾಂಗ್ಲಾದೇಶಿ ವಲಸಿಗರು ಬರುತ್ತಿದ್ದಾರೆ. ಆದರೆ ಅಸ್ಸಾಂ ಮತ್ತು ಬಾಂಗ್ಲಾದೇಶದ ಭಾಷೆಗಳು ಮತ್ತು ಮಾತನಾಡುವ ಅವರ ಶೈಲಿ ಇದನ್ನ ಕಂಡುಹಿಡಿಯುವುದು ಕೂಡ ಸಾಮಾನ್ಯರಿಗೆ ಕಷ್ಟವಾಗಬಹುದು. ಆದರೆ ಪೊಲೀಸರಿಗೆ ಇದು ಕಷ್ಟವಾಗದೇ ಇರುವ ವಿಷಯವಾಗಿದೆ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಕಡಿಮೆ ಕೂಲಿಗೆ ದುಡಿಯುವ ಈ ಬಾಂಗ್ಲಾದೇಶಿ ವಲಸಿಗರು. ಕಟ್ಟಡ ಕಾರ್ಮಿಕರಾಗಿ, ಇಟ್ಟಿಗೆ ಕಾರ್ಖಾನೆ, ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಕಡಿಮೆ ಕೂಲಿಗೆ ಕಾರ್ಮಿಕರನ್ನ ನಿರೀಕ್ಷಿಸುವ ಕ್ಷೇತ್ರದಲ್ಲಿ ಕರ್ನಾಟಕ ಅಥವಾ ನೆರೆಯ ರಾಜ್ಯಗಳ ಕಾರ್ಮಿಕರು ನಿಗದಿತ ಪ್ರಮಾಣದ ವೇತನ ಕೂಲಿಯನ್ನ ಕೇಳುತ್ತಾರೆ. ಹೀಗಾಗಿ ಅಂತವರನ್ನ ಬದಿಗೊತ್ತಿ ಅಕ್ರಮ ವಲಸಿಗರು ಅತ್ಯಂತ ಕಮ್ಮಿ ಕೂಲಿಗೆ ಕೆಲಸಕ್ಕೆ ಬರುತ್ತಾರೆ. ಕೆಲವು ಬಾಂಗ್ಲಾದೇಶಿ ವಲಸಿಗರಿಗೆ ಕನಿಷ್ಠ ಕೂಲಿ ಮೊತ್ತದ ಜ್ಞಾನವೂ ಕೂಡ ಇರೋದಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಒಬ್ಬ ಕೂಲಿಕಾರನಿಗೆ ದಿನಕ್ಕೆ 300 ರಿಂದ 500 ರೂಪಾಯಿ ಕೊಡಬಹುದು. ಆದ್ರೆ ಈ ಬಾಂಗ್ಲಾದೇಶಿ ಕೂಲಿಕಾರರಿಗೆ ಕೇವಲ 100 ರಿಂದ 150 ರೂಪಾಯಿ ಕೊಟ್ಟರೆ ಸಾಕು, ಇರಲು ಜಾಗ ಕೊಟ್ಟರೆ ಸಾಕು, ಅಲ್ಲಿಗೆ ಮುಗಿಯಿತು. ಅವರು ನಿಮಗೆ ದಿನ ರಾತ್ರಿ ಕೆಲಸವನ್ನ ಮಾಡುತ್ತಾರೆ. ಹೀಗಾಗಿ ನಮ್ಮ ಜನರು ಇಂಥ ಜನರನ್ನೇ ಆಯ್ಕೆ ಮಾಡುತ್ತಿರುವುದು ಇನ್ನೊಂದು ಮುಖ್ಯ ಕಾರಣ. ಇವರು ಹೆಚ್ಚಾಗಿ ಕಾರ್ಖಾನೆಯಲ್ಲಿ, ಇಟ್ಟಿಗೆ ಭಟ್ಟಿಗಳಲ್ಲಿ, ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಹೀಗೆ ಕಮ್ಮಿ ಕೆಲಸಕ್ಕೆ, ಕಮ್ಮಿ ಕುಲಕ್ಕೆ ಕೆಲಸವನ್ನ ಮಾಡುತ್ತಾರೆ. ವಲಸಿಗರಿಗೆ ಕೆಲಸ ಮತ್ತು ಉಳಿದುಕೊಳ್ಳಲು ಇಲ್ಲಿ ಜಾಗ ಕೊಟ್ಟರೆ ಸಾಕು. ಈ ಎರಡು ಅವಕಾಶಗಳು ಬೆಂಗಳೂರು ನಗರ, ಹೊರವಲಯ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಲೆನಾಡು ಭಾಗಗಳಲ್ಲಿ ಹೇರಳವಾಗಿ ಸಿಗುತ್ತಿರುವ ಕಾರಣ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ದೊಡ್ಡ ಪ್ರಮಾಣದಲ್ಲಿ ಇತ್ತೀಚೆಗೆ ಸೇರ್ಪಡೆಯಾಗುತ್ತಿದ್ದಾರೆ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ನಮ್ಮ ಕಾರ್ಮಿಕ ಮಾಲೀಕರೇ ಎನ್ನಬಹುದು ಅಥವಾ ಎಸ್ಟೇಟ್ ಮಾಲೀಕರೇ ಎನ್ನಬಹುದು. ಈಗಾಗಲೇ ಹಲವು ತೋಟಗಳಲ್ಲಿ ಇವರು ನೆಲೆ ನಿಂತಿದ್ದಾರೆ ಎನ್ನುವ ಮಾಹಿತಿ ಇದೆ. ಇಂಥವರ ಮೇಲೆ ಈಗ ಕೇಂದ್ರ ಸರ್ಕಾರ ಕೂಡ ನಿಗಾ ವಹಿಸುತ್ತಿರುವುದು ಈ ಕಂಡು ಬಂದಿದೆ. ಮೇಲಾಗಿ ಏನಾದರೂ ಇಂತಹವರಿಗೆ ಜಾಗ ಕೊಟ್ಟರೆ ಅಂತ ಮಾಲೀಕರನ್ನೇ ಈಗ ಜೈಲಿಗೆ ಹಾಕುವ ಒಂದು ವ್ಯವಸ್ಥೆ ಕೂಡ ನಡೆಯುತ್ತಿದೆ. ಇದೇ ಕಾರಣ NRC ಬೇಕೆಂದು ಹಲವಾರು ಸಂಸದರು, ಹಲವಾರು ಶಾಸಕರು ಕರ್ನಾಟಕದಲ್ಲೂ NRC ಜಾರಿಗೆ ಮಾಡುವಂತೆ ಸಂಸದ 1.5 ತಿಂಗಳ ಹಿಂದಷ್ಟೇ ಸಂಸತ್ತಿನಲ್ಲೂ ಕೂಡ ಒತ್ತಾಯಿಸಿದರು, ವಿಧಾನಸಭೆಯಲ್ಲೂ ಕೂಡ ಒತ್ತಾಯಿಸಿದರು. ಆದರೆ ನಮ್ಮ ಸರ್ಕಾರಗಳು ಕೆಪ್ಪಾಗಿವೆ. ಇಂತಹ ಮಾತುಗಳಿಗೆ ಅವರು
ಅವರು ಜಾಸ್ತಿ ಒಲವು ತೋರುವುದಿಲ್ಲ. ಕಾರಣ ಇಂತಹ ವಲಸೆಗೆ ಬರುವಂತಹ ಜನರಿಂದಲೇ ಅವರಿಗೆ ಓಟು ಸಿಗೋದು. ಅವರಿಗೆ ಇಲ್ಲ ಸಲ್ಲದ ಎಲ್ಲ ಫ್ರೀಗಳನ್ನ ಕೊಟ್ಟು, ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಇನ್ನಷ್ಟು ಅಂತವರನ್ನ ಬೆಳೆಸುತ್ತಿರುವುದೇ ನಮ್ಮ ಈಗಿನ ಸರ್ಕಾರ ಎನ್ನಬಹುದು. ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಈ ವಲಸಿಗರು ಎಲ್ಲೆಲ್ಲಿದ್ದಾರೆ ಅಂತ ತಿಳಿದುಕೊಳ್ಳೋದು ಬಹುಮುಖ್ಯ. ಮುಖ್ಯವಾಗಿ ಐಟಿ ಕಾರಿಡಾರ್ಸ್, ಮಹದೇವಪುರ, ಹೊಸಕೋಟೆ, ವೈಟ್ ಫೀಲ್ಡ್, ಸರ್ಜಾಪುರ, ಎಲೆಕ್ಟ್ರಾನಿಕ್ ಸಿಟಿ, ಯಶವಂತಪುರ, ಹೀಗೆ ಇನ್ನು ಹಲವಾರು ಏರಿಯಾಗಳು ಸೇರಿದಂತೆ ನಗರದ ಕೈಗಾರಿಕಾ ಪ್ರದೇಶಗಳು ಹಾಗೂ ಹೊರ ವಲಯದಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಶೆಡ್ ಹಾಕಿಕೊಂಡು ಈ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ನೆಲೆಸಿದ್ದಾರೆ. ಅಲ್ಲದೆ ಬೃಹತ್ ಅಪಾರ್ಟ್ಮೆಂಟ್ ಮತ್ತು ಇನ್ನಿತರ ಕಟ್ಟಡಗಳಲ್ಲಿ ಶೆಡ್ ಹಾಕಿಕೊಂಡು ನೆಲೆಸಿದ್ದಾರೆ. ಅಪರಾಧ ಕೃತ್ಯಗಳಲ್ಲಿ ತೊಡಗಿಕೊಂಡರೆ ಅವರ ಬಂಧನ ಮತ್ತು ಪತ್ತೆ ಕೂಡ ಕಷ್ಟವಾಗಬಹುದು ಎನ್ನುವುದು ನಮ್ಮ ಸರ್ಕಾರಗಳಿಗೆ ಗೊತ್ತಾಗುತ್ತಿಲ್ಲ. ನಾಚಿಗೇಡು ಅನ್ನಬೇಕು ಇಂಥವರಿಗೆ. ಯಾಕಂದ್ರೆ ಅವರ ಬಳಿ ಕೆಲವೊಮ್ಮೆ ದಾಖಲೆಗಳು ಇರುತ್ತವೆ ಅಥವಾ ದಾಖಲೆಗಳು ಕೂಡ ಇರುತ್ತಿಲ್ಲ. ಮತ್ತೆ ಕೆಲವರು ಸರ್ಕಾರದ ಒಂದು ಸಹಾಯದಿಂದಲೇ ಮತ್ತು ನಮ್ಮ ದೇಶದ್ರೋಹಿ ಗವರ್ಮೆಂಟ್ ಆಫೀಷಿಯಲ್ಸ್ ಇಂದಲೇ ರೇಷನ್ ಕಾರ್ಡು, ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ ಅನ್ನು ಕೂಡ ಪಡೆದುಕೊಂಡು ಗಾರ್ಮೆಂಟ್ಸ್, ಟ್ಯಾಕ್ಸಿ ಚಾಲಕರಾಗಿ ಇವತ್ತು ಕೆಲಸ ಮಾಡುತ್ತಿರುವುದು ನಾವು ನೀವು ಕಾಣಬೇಕಾಗಿದೆ. ವಿಶೇಷತೆ ಏನಂದ್ರೆ ಇವರು ಕನ್ನಡವನ್ನ ಕೂಡ ಮಾತನಾಡುವುದಿಲ್ಲ. ಒಂದು ವೇಳೆ ನೀವು ಅವರಿಗೇನಾದ್ರೂ ಕನ್ನಡ ಮಾತನಾಡು ಅಂದ್ರೆ ಉಲ್ಟಾ ನಿಮಗೆ ಬೈಯುತ್ತಾರೆ. ಬಾಂಗ್ಲಾದಲ್ಲಿ ಮಾತಾಡುವಂತ ನಿಮಗೆ ಗದರಿಸುತ್ತಾರೆ. ಆ ಮಟ್ಟಿಗೆ ಅವರು ಬೆಳೆದುಕೊಂಡಿದ್ದಾರೆ. ಇದೇ ಕಾರಣ ಇತ್ತೀಚೆಗೆ ದೇವಸ್ಥಾನಕ್ಕೆ ನುಗ್ಗು ಕೂಡ ದೇವರ ಮೇಲೆ ಅಟ್ಯಾಕ್ ಮಾಡಿದ್ದು ನಾವು ಕಾಣಬಹುದಾಗಿದೆ. ಹೆಚ್ಚಾಗಿ ಇವರು ಚಿಂದಿ ಆಯುವುದರಲ್ಲಿ ವಲಸಿಗರು ಪ್ರಮುಖವಾಗಿ ಕಾಣಬಹುದಾಗಿದೆ. ಬೆಂಗಳೂರು ನಗರಾದ್ಯಂತ ಪ್ಲಾಸ್ಟಿಕ್ ಸೇರಿದಂತೆ ಬೀದಿ ಬೀದಿ ಕಸದ ರಾಶಿಯಲ್ಲಿ ಚಿಂದಿ ಆಯುವರಲ್ಲಿ ಬಹುಪಾಲು ಬಾಂಗ್ಲಾದೇಶಿ ಅಕ್ರಮ ವಲಸಿಗರೇ ಇದ್ದಾರೆ. ಇವರು ಎಲ್ಲಿಯವರು ಅಂತ ಯಾರು ಕೂಡ ಕೇಳುವುದಿಲ್ಲ. ಬೆಳಂದೂರು ಸುತ್ತಮುತ್ತ ಝೋಪಡಿಗಳಲ್ಲಿ ನೆಲೆಸಿರುವ ಇವರು ನಗರಾದ್ಯಂತ ಚಿಂದಿ ಆಯ್ದು ಮಾರಾಟ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಾರೆ. ಇವರಲ್ಲಿ ಬಹುಪಾಲು ಮಂದಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ಕೂಡ ಪಡೆದುಕೊಂಡಿದ್ದಾರೆ. ವೋಟ್ ಸಿಗುತ್ತೆ ಎಂಬ ಕಾರಣಕ್ಕೆ ಕೆಲವು ಕ್ಷುಲ್ಲಕ ರಾಜಕಾರಣಿಗಳು ಇವರಿಗೆ ಇಲ್ಲಿನ ದಾಖಲೆ ಕೊಡಿಸಲು ನೆರವಾಗಿದ್ದಾರೆ ಅಂತ ಅವರೇ ಕೂಡ ಹೇಳಿಕೊಂಡಿದ್ದಾರೆ. ಅವರೇ ಹೇಳುವ ಪ್ರಕಾರ ಒಬ್ಬೊಬ್ಬ ವ್ಯಕ್ತಿ ಬಾಂಗ್ಲಾದೇಶದಿಂದ 200-300 ಜನರನ್ನ ಕರೆಸಿ ತರಲು ಈ ಪಾಲಿಟಿಷಿಯನ್ಸ್ ಎನ್ಕರೇಜ್ ಮಾಡುತ್ತಿದ್ದಾರೆ. ಇವರೇ ಅವರಿಗೆ ಹೆಚ್ಚು ಭರವಸೆಗಳನ್ನ ಕೊಡುತ್ತಿದ್ದಾರೆ ಎನ್ನುವ ಮಾತು ಕೂಡ ಕೇಳು ಬರುತ್ತಿದೆ. ಬಾಂಗ್ಲಾದೇಶ ಪ್ರಜೆಗಳು ಅಕ್ರಮವಾಗಿ ಗಡಿ ದಾಟಿ ಭಾರತ ಪ್ರವೇಶಿಸಿ ಆಸಾಂ, ಪಶ್ಚಿಮ ಬಂಗಾಳ ಸೇರಿ ವಿವಿಧ ಕಡೆ ಆಶ್ರಯವನ್ನು ಪಡೆದಿದ್ದಾರೆ. ನಂತರ ಅಲ್ಲಿನ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗೆ ಸುಳ್ಳು ಮಾಹಿತಿ ಕೊಟ್ಟು ಏಜೆಂಟರ ಮೂಲಕ ಅಥವಾ ಲಂಚ ನೀಡಿ ಭಾರತೀಯ ಗುರುತಿನ ಚೀಟಿಯನ್ನು ಕೂಡ ಪಡೆದಿದ್ದಾರೆ. ಈ ರೀತಿ ಗುರುತಿನ ಚೀಟಿ ತೆಗೆದುಕೊಂಡು ಮಹಾನಗರಗಳಿಗೆ ಬಂದು ಏಜೆಂಟರ ಮೂಲಕ ಪಾಸ್ಪೋರ್ಟ್ ಅನ್ನು ಕೂಡ ಮಾಡಿಸಿಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ಇಂತಹವರನ್ನ ನಾವು ಹೇಗೆ ತಡೆಗಟ್ಟಬಹುದು? ಇಂತಹ ನಾಲಾಯಕ ಸರ್ಕಾರಗಳನ್ನ ನೆಚ್ಚಿ ನೀವು ಏನಾದರೂ ಸುಮ್ಮನೆ ಕುಳಿತರೆ ಇಂತಹವರು ನಿಮ್ಮ ಮೇಲೆ ನಾಳೆ ಅಧಿಕಾರವನ್ನ ಕೂಡ ಮಾಡಬಹುದಾಗಿದೆ. ಇಂಥವರೇ ಮುಂದೆ MLA ಆಗಬಹುದು, ಇಂಥವರೇ ಕೂಡ ಮುಂದೆ ಮಂತ್ರಿಗಳಾಗಬಹುದು, ಇಂಥವರೇ ಕೂಡ ಮುಂದೆ ಮುಖ್ಯಮಂತ್ರಿ ಕೂಡ ಆಗಬಹುದು. ಆಗ ನೀವೇ ಇಲ್ಲಿ ವಲಸಿಗರಾಗಿ ನಿಲ್ಲಬೇಕಾಗುತ್ತದೆ. ಅಷ್ಟಕ್ಕೂ ಈ ವಲಸಿಗರಿಂದ ಆಗುವ ತೊಂದರೆಗಳೇನು ಅನ್ನುವುದನ್ನ ನೀವು ಕೂಡ ತಿಳಿದುಕೊಳ್ಳಬೇಕು. ರಾಜ್ಯದಲ್ಲಿ ಅಪರಾಧ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ಥಳೀಯರಿಗೆ ಉದ್ಯೋಗದ ಕತ್ತರಿ ಬೀಳುವ ಸಾಧ್ಯತೆ ಇದೆ. ಕೊಳಗೇರಿ ಅಕ್ರಮ ಚಟುವಟಿಕೆ ಹೆಚ್ಚಾಗಬಹುದು. ಹೊಸ ಹೊಸ ಸಾಮಾಜಿಕ ಸಮಸ್ಯೆಗಳು ಸೃಷ್ಟಿಯಾಗಬಹುದು. ಹಾಗಾದ್ರೆ ನಾವು ಏನು ಮಾಡಬೇಕೆನ್ನುವುದು ಈಗ ದೊಡ್ಡ ಪ್ರಶ್ನೆ. ಅಕ್ರಮ ವಲಸಿಗರೆಂದು ನಿರ್ದಿಷ್ಟವಾಗಿ ಕಂಡು ಬಂದರೆ ಪೊಲೀಸರಿಗೆ ತಿಳಿಸಿ. ಸಂಶಯಾತ್ಮಕ ವರ್ತನೆ ಪ್ರಶ್ನಿಸಿದಾಗ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ಗಮನಿಸಿ. ಮನೆ ಬಾಡಿಗೆ ಕೊಡುವಾಗ ಎಲ್ಲ ದಾಖಲೆಗಳನ್ನ ಪಡೆದುಕೊಳ್ಳಿ. ಉದ್ಯೋಗ ನೀಡುವಾಗ ಅವರ ಹಿನ್ನೆಲೆಯನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಹೀಗೆ ಮಾಡಿದರೆ ಅಟ್ಲೀಸ್ಟ್ ನಿಮ್ಮ ದೇಶಕ್ಕಾಗಿ ನೀವು ಒಂದು ಸೇವೆಯನ್ನಾದರೂ ಕೂಡ ಮಾಡಿದ ಹಾಗಾಗುತ್ತದೆ. ದಯವಿಟ್ಟು ಇದನ್ನ ಗಮನದಲ್ಲಿಟ್ಟುಕೊಳ್ಳಿ. ಇಲ್ಲವಾದರೆ ಇವತ್ತು ಬೆಂಗಳೂರು ಕೇವಲ ಒಂದು ಮಿನಿ ಬಾಂಗ್ಲಾದೇಶ ಆಗಿದೆ. ನಾಳೆ ಇಡೀ ಬೆಂಗಳೂರೇ ಬಾಂಗ್ಲಾದೇಶವಾಗಬಹುದು. ಎಚ್ಚರಿಕೆ.